ಈ ರಾಜ್ಯದ 3 ಮಾರಿಗಳನ್ನು ಓಡಿಸಲಿಕ್ಕೆ, ಒಂದು ಕಾಂಗ್ರೆಸ್ ಅನ್ನುವ ಮಾರಿ, ಇನ್ನೊಂದು ಸಿದ್ದರಾಮಯ್ಯ ಅನ್ನತಕ್ಕಂಥ ಮಾರಿ, ಇನ್ನೊಂದು ಬಂಟ್ವಾಳಕ್ಕೆ ತಲುಪಿಕೊಂಡಿರತಕ್ಕಂಥ ರಮಣಾತ್ರಯ್ಯನ ಮಾರಿಯನ್ನು ಓಡಿಸುವುದಕ್ಕೋಸ್ಕರ ನಮ್ಮ ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆ ಹಾಗಾಗಿ ಪಾದಯಾತ್ರೆಯ ಕೊನೆಯಲ್ಲಿ ನನಗೆ ವಿಶ್ವಾಸ ಇದೆ, ಈ ಬಾರಿ 3 ಮಾರಿಗಳು ನಮ್ಮನ್ನ ಬಿಟ್ಟು ಹೋಗ್ತವೆ. ಅದು ಕರ್ನಾಟಕದ ಗಡಿಯನ್ನ ದಾಟಿ ಕೇರಳಕ್ಕೆ ಹೋಗ್ತವೆ. ಕರ್ನಾಟಕದಲ್ಲಿ ನಿಜವಾಗಿರ್ತಕ್ಕಂಥ ಸರ್ಕಾರ ಬಂದೇ ಬರುತ್ತೆ, ಈ ಜನರಿಗೆ ಸುರಕ್ಷೆ ಸಿಕ್ಕೇ ಸಿಗುತ್ತೆ ಅನ್ನತಕ್ಕಂಥ ವಿಶ್ವಾಸದಿಂದ ನಾವು ಹೊರಟಿದ್ದೇವೆ. ಈ ರಾಜ್ಯದ ಕಾಶ್ಮೀರ ಆಗಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂಥ ನಾಡಾಗಿರ್ತಕ್ಕಂತಹ, ಈ ರಾಷ್ಟ್ರಕ್ಕೆ ಸೇನಾನಿಗಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಜನರಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯರಂತಹ ಶ್ರೇಷ್ಠ ಸಾಧಕರನ್ನು ಕೊಟ್ಟಿರ್ತಕ್ಕಂತಹ, 16 ಕ್ರೀಡಾಳುಗಳನ್ನ ಜಗತ್ತಿನ ಎತ್ತರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡಗಿನ ವೀರಭೂಮಿಯಿಂದ ನಾನು ಮತ್ತು ಪ್ರತಾಪ ಧ್ವಜವನ್ನು ಹಿಡಿದು ಹೊರಟಿದ್ದೇವೆ. ಮಂಗಳೂರಿನ ಕಡೆಗೆ ನಮ್ಮ ಪ್ರವೇಶ ಆಗಿದೆ. ನನಗೆ ವಿಶ್ವಾಸ ಇದೆ, 24 ಜನ ಏನು ಬಲಿದಾನಿಗಳಾಗಿದ್ದಾರ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕೋಸ್ಕರ ನಮ್ಮ ಯಾತ್ರೆ, ಅವರ ಮನೆಯವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋಸ್ಕರ ನಮ್ಮ ಯಾತ್ರೆ, ಕರ್ನಾಟಕದ ಹಿಂದೂಗಳಿಗೆ ಸುರಕ್ಷೆಯನ್ನು ಕೊಡುವುದಕ್ಕೋಸ್ಕರ ನಮ್ಮ ಯಾತ್ರೆ, ಗೋಹಂತಕರಿಗೆ ಭಯವನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ನಮ್ಮ ಯಾತ್ರೆ, ಈ ಗೋಹಂತಕರನ್ನು ನಿರ್ನಾಮ ಮಾಡುವುದಕ್ಕೋಸ್ಕರ ನಮ್ಮ ಯಾತ್ರೆ. ಈ ರಾಷ್ಟ್ರದಲ್ಲಿ ಬಿಹಾರ ಜಂಗಲ್ ರಾಜ್ಯ ಆಗಿತ್ತು. ಯಾವಾಗ ಜಂಗಲ್ ರಾಜ್ಯ ಆಗಿತ್ತು ಕೇಳಿದರೆ ಲಲ್ಲೂ ಪ್ರಸಾದ್ ಯಾದವ್ ಇದ್ದಾಗ ಜಂಗಲ್ ರಾಜ್ಯ. ಆ ನಂತರದ ದಿನಗಳಲ್ಲಿ ಯಾವುದು ಜಂಗಲ್ ರಾಜ್ಯ ಆಗಿದೆ ಕೇಳಿದರೆ ಇವತ್ತು ಕರ್ನಾಟಕ ಜಂಗಲ್ ರಾಜ್ಯ ಆಗಿದೆ. ಸಿದ್ದರಾಮಯ್ಯರ ಸರ್ಕಾರ ಮುಖ್ಯಮಂತ್ರಿಯ ಪದವಿಯ ಸ್ವೀಕಾರದ ನಂತರ ಇವತ್ತಿನವರೆಗೆ ನಿತ್ಯ ನಿರಂತರವಾಗಿರ್ತಕ್ಕಂಥ ಕೊಲೆಗಳು, ದರೋಡೆಗಳು, ಸುಳಿಗೆಗಳು ಎಲ್ಲಿಯವರೆಗೆ ನಡೆದಿದೆ? ಸುಳ್ಯದಲ್ಲಿ ಮುಳ್ಳೇರಿಯದಿಂದ ಬರತಕ್ಕಂಥ ಒಬ್ಬಳು ವಿದ್ಯಾರ್ಥಿನಿ ಅಕ್ಷತಾ ಅನ್ನತಕ್ಕಂಥ ವಿದ್ಯಾರ್ಥಿನಿ ಮಾರ್ಗದ ಮಧ್ಯೆ ಕಾಲೇಜಿನಲ್ಲಿ ಕೊಲೆಗೀಡಾಗ್ತಾಳೆ. ಮಂಗಳೂರಿನ ಸೆಂಟ್ರಲ್ ಜೈಲಿನ ಒಳಗಡೆ ಡಬಲ್ ಮರ್ಡರ್ ಆಗ್ತದೆ. ಪೊಲೀಸ್ ಇಲಾಖೆಯ ಕೈಯೊಳಗಿರ್ತಕ್ಕಂಥ ಜೈಲಿನ ಒಳಗೆ ಮರ್ಡರ್, ಶಾಲೆಯ ಎದುರು ಮರ್ಡರ್, ATM ಕಾರ್ಡ್ ತೆಗೆಯಲಿಕ್ಕೆ ಹೋಗಿರ್ತಕ್ಕಂಥ ಮಹಿಳೆಯ ಮೇಲೆ ಹಲ್ಲೆ, ದಾರಿಯಲ್ಲಿ ನಡೀತಾ ಇರ್ತಕ್ಕಂಥವರ ಮೇಲೆ ಹತ್ಯೆ. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ಜಂಗಲ್ ರಾಜ್ಯ ಇಲ್ಲಿ ಆಗಿದೆ. ದೇವರು ನೋಡ್ತಾ ಇದ್ದಾರೆ. ಜಂಗಲ್ ರಾಜ್ಯ ಮಾಡಿರ್ತಕ್ಕಂತಹ ಲಲ್ಲೂ ಪ್ರಸಾದ್ ಜೈಲಿನೊಳಗಿದ್ದಾನೆ. ಬರುವ ವರ್ಷ ಸಿದ್ದರಾಮಯ್ಯರು ಜೈಲಿನೊಳಗಿರ್ತಾರೆ. ಜೈಲಿನೊಳಗೆ ಒಂದು ಕಡೆ ಕಳೆದ ಇತಿಹಾಸವಂತ ನೋಡಿ, ಈ ದೇಶದಲ್ಲಿ ಬಹಳಷ್ಟು ಸುಲ್ತಾನರನ್ನ ಕಂಡಿದ್ದೇವೆ ನಾವು. ಗಜನಿ ಮೊಹಮ್ಮದ್ ಕೇಳಿದ್ದೇವೆ, ಗೋರಿ ಮೊಹಮ್ಮದ್ ಕೇಳಿದ್ದೇವೆ, ಬಹಳಷ್ಟು ಮೊಹಮ್ಮದ್ಗಳನ್ನು ಕೇಳಿದ್ದೇವೆ, ಅಕ್ಬರನನ್ನು ಕೇಳಿದ್ದೇವೆ, ಟಿಪ್ಪು ಸುಲ್ತಾನ್ ಕೇಳಿದ್ದೇವೆ. ಆದರೆ ನಾನು ಹೊಸ 2 ಹೆಸರನ್ನು ಕೇಳಿರುವಂಥದ್ದು, ಒಂದು ಸುಲ್ತಾನ್ ಸಿದ್ದರಾಮಯ್ಯ, ಇನ್ನೊಂದು ರಹಮತ್ ರೈ. ಈ ಇಬ್ಬರು ಈ ಸುಲ್ತಾನ್ಗಳಾಗಿದ್ದಾರೆ. ಲೋಕಸಭೆಯಲ್ಲಿ ಒಂದು ಚರ್ಚೆ ಬಂದಿತ್ತು. ಯಾವಾಗ ಚರ್ಚೆಗೆ ಬಂದಿತ್ತು ಕೇಳಿದರೆ ಆಶ್ಚರ್ಯ ಆಯ್ತು ನನಗೆ. ಈ ದೇಶದಲ್ಲಿ ರಾಮ ರಹೀಮ ಆದಾಗ ಎಲ್ಲೂ ಚರ್ಚೆ ಮಾಡಲೇ ಇಲ್ಲ ಲೋಕಸಭೆಯಲ್ಲಿ. ರಾಮ ರಹೀಮರು ಬಹಳಷ್ಟು ಜನರಾಗಿದ್ದಾರೆ, ರಾಮ ರಹೀಮ ಆಗಿದ್ದಾನೆ. ಆದರೆ ರಹೀಮ ರಾಮ ಆದ ಅಂತ ಗಲಭೆ ಪ್ರಾರಂಭ ಆಯಿತು. ಯಾವುದಕ್ಕೆ? ಘರ್ ವಾಪಸಿ, ಘರ್ ವಾಪಸಿ, ಘರ್ ವಾಪಸಿ. ಇವತ್ತು ಮತ್ತೊಮ್ಮೆ ಚರ್ಚೆ ಮಾಡಬೇಕಾಗಿದೆ, ಸಿದ್ದರಾಮಯ್ಯ ಯಾವಾಗ ಸುಲ್ತಾನ ಆದರು, ಯಾವಾಗ ರಮಣಾಥ ಸುಲ್ತಾನ ಆದರು ಅಂತ ಚರ್ಚೆ ಮಾಡುವಂಥ ಕಾಲಘಟ್ಟಗಳು ಬಂದಿದೆ. ಯಾಕೆ? ಕಳೆದ 4 ವರ್ಷದ ಇತಿಹಾಸ ತೆಗೆದು ನೋಡಿ. ರಾಜ್ಯದಲ್ಲಿ ಪ್ರಾರಂಭದ ದಿನ ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡಿರ್ತಕ್ಕಂತಹ, ಈ ರಾಜ್ಯದ ಜನರ ಭಾವನೆಗಳನ್ನು ಅರಳಿಸಿರ್ತಕ್ಕಂಥ, ಈ ಜನರ ಭಾವನೆಗೆ ಸರಿಯಾಗಿ ಸ್ಪಂದಿಸಿರ್ತಕ್ಕಂಥ ಹಿಂದಿನ ಸರ್ಕಾರ ಈ ರಾಜ್ಯದಲ್ಲಿ ಒಂದು ಕಾನೂನು ರಚನೆ ಮಾಡಿತ್ತು, ಗೋಹತ್ಯೆ ನಿಷೇಧ ಕಾನೂನು. ಗೋಹತ್ಯೆ ನಿಷೇಧ ಕಾನೂನು ಯಾವಾಗ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದ್ರ ಮೊದಲ ಬಾರಿಗೆ ಆ ಗೋಹತ್ಯೆ ನಿಷೇಧ ಕಾನೂನನ್ನು ಹಿಂದಕ್ಕೆ ಪಡೆಯುವುದರ ಮುಖಾಂತರ ತುಷ್ಟೀಕರಣದ ನೀತಿಯ ರಾಜಕಾರಣವನ್ನು ಪ್ರಾರಂಭ ಮಾಡಿದರು. ತುಷ್ಟೀಕರಣದ ನೀತಿಯ ರಾಜಕಾರಣವನ್ನು ಪ್ರಾರಂಭ ಮಾಡಿದರು. ಇದರ ಪರಿಣಾಮ ಈ ರಾಜ್ಯದಲ್ಲಿ ಗೋಹಂತಕರಿಗೆ ಧೈರ್ಯ ಬಂತು, ವಿಶ್ವಾಸಗಳು ತುಂಬಿದು. ಅದರ ಪರಿಣಾಮ ಉಪ್ಪಿನಂಗಡಿಯಲ್ಲಿ ಮನೆಯ ಒಳಗೆ, ಹಟ್ಟಿಯ ಒಳಗೆ ಪ್ರವೇಶ ಆಗಿ ಗೋಹ ಕಳ್ಳತನ ಆಯಿತು. ಮೂಡಬಿದಿರೆಯಲ್ಲಿ ಗೋಹ ಕಳ್ಳತನ ಮನೆಯ ಒಳಗೆ ನುಗ್ಗಿ ಆಯಿತು.
ತಲಪಾಡಿಯಲ್ಲಿ ಗೋಕಳ್ಳತನ ಆಯ್ತು. ತಲಪಾಡಿಯಲ್ಲಿ ಕದ್ದ ಗೋವನ್ನ ತಲೆಯನ್ನ ಕಡಿದು ದೇವಸ್ಥಾನದ ಮುಂಭಾಗದಲ್ಲಿ ಇಡತಕ್ಕಂಥ ಧೈರ್ಯ ಇಲ್ಲಿಯ ಗೋಹಂತಕರಿಗೆ ಬಂತು. ಇಷ್ಟೇ ಸಾಲದು ಅನ್ನುವ ಕಾರಣಕ್ಕೋಸ್ಕರ ಕಬೀರ ಅನ್ನತಕ್ಕಂತಹ ಗೋಹಂತಕ ಪೊಲೀಸರ ಗುಂಡಿಗೆ ಶೃಂಗೇರಿಯಲ್ಲಿ ಬಲಿಯಾದರೆ ಅವನ ಮನೆಗೆ 10 ಲಕ್ಷ ರೂಪಾಯಿಯನ್ನು ಕೊಡುವುದರ ಮುಖಾಂತರ ನಾವು ಅಲ್ಪಸಂಖ್ಯಾತರ ಬಂಧುಗಳು ಅನ್ನುವಂಥದ್ದನ್ನು ತೋರಿಸುವುದರ ಮುಖಾಂತರ ಭಯೋತ್ಪಾದನೆಗೆ ಬೆಂಬಲವನ್ನು ಕೊಟ್ಟಿತು. ಈ ದೇಶದಲ್ಲಿ ಭಯೋತ್ಪಾದನೆಗೆ ಮೂಲ ಪ್ರೇರಣೆಯನ್ನು ಕೊಟ್ಟದ್ದು ಕಾಂಗ್ರೆಸ್. ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿರುವಂಥದ್ದು ಇಂದಿರಾ ಗಾಂಧಿ ಭಿಂದ್ರನ್ವಾಲೆಯ ಮುಖಾಂತರ. ಹಾಗಾಗಿ ಕಾಂಗ್ರೆಸ್ ಭಯೋತ್ಪಾದನೆಗೆ ಬೆಂಬಲ ನಿಂತಿತು. ಇಂದಿರಾ ಗಾಂಧಿಯಿಂದ ಭಯೋತ್ಪಾದಕರ ಸೃಷ್ಟಿ ಆಯಿತು. ಆದರೆ ರಾಜ್ಯದ ಮುಖ್ಯಮಂತ್ರಿ ಇದನ್ನೆಲ್ಲ ಮೀರಿ ತಾನೇ ಭಯೋತ್ಪಾದಕ ಆಗಿರ್ತಕ್ಕಂಥದ್ದಿದ್ರೆ ಅದು ಸಿದ್ದರಾಮಯ್ಯರು. ನಾನು ಹೇಳ್ತೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭಯೋತ್ಪಾದಕ. ಯಾಕೆ ಭಯೋತ್ಪಾದಕ? ಆ ಶಬ್ದದಲ್ಲಿ ಬಹಳ ಅರ್ಥ ಇದೆ. ನಾನು ಬಹಳ ಜವಾಬ್ದಾರಿಯಿಂದ ನೋಡಿದ್ದೇನೆ. ನಾಳೆ ಚರ್ಚೆ ತಗೊಳ್ಬೋದು. ಯಾಕೆ ಭಯೋತ್ಪಾದಕ ಅಂತ ಕೇಳಿದರೆ ಭಯವನ್ನ ಉತ್ಪಾದನೆ ಮಾಡುವವ ಭಯೋತ್ಪಾದಕ. ಅವ ಪಿಸ್ತೂಲ್ ಹಿಡಿಬೇಕು ಅಂತಿಲ್ಲ. ಪಿಸ್ತೂಲ್ ಹಿಡಿಯೋರೆ ಹಿಂದೆ ನಿಂತರೆ ಸಾಕು. ತಲವಾರು ಹಿಡಿಯೋರ ಹಿಂದೆ ನಿಂತರೆ ನಾನು ಇದ್ದೇನೆ ಅಂತ ಹೇಳಿದ್ರೆ ಅವು ಭಯೋತ್ಪಾದಕ. ಭಯವನ್ನ ಸೃಷ್ಟಿ ಮಾಡತಕ್ಕಂಥ ಮಾತುಗಳನ್ನು ಹೇಳುವವ ಭಯೋತ್ಪಾದಕ. ಹಾಗಾಗಿ ಈ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯರು 24 ಜನ ಕಾರ್ಯಕರ್ತರ ಕೊಲೆಯಾದಾಗ ಮೌನವಾಗಿ ಕೂತಿದ್ದಾರೆ. ಶರತ್ ಮಡಿವಾಳನ ಕೊಲೆಯಾಗಿದೆ. ಆಸ್ಪತ್ರೆಯಲ್ಲಿ 3 ದಿನ ಸಿದ್ದರಾಮಯ್ಯರಿಗೋಸ್ಕರ ಹೆಣವನ್ನು ಇಟ್ಟಿದ್ದಾರೆ. ಇಲ್ಲಿಗೆ ಬಂದಿರತಕ್ಕಂಥ ಸಿದ್ದರಾಮಯ್ಯರಿಗೆ ಶರತ್ ಮಡಿವಾಳನ ಹತ್ಯೆ ಆಗಿದೆ, ನೋಡಿ ಬರಬೇಕು ಅಂತ ಹೇಳ್ತಕ್ಕಂಥ ಕಣ್ಣೀರು ಬಂದಿಲ್ಲ. ಹಾಗಾಗಿ ಹೇಳಿದೆ, ಜವಾಬ್ದಾರಿಯಿಂದ ಹೇಳಿದೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಭಯೋತ್ಪಾದಕರಿದ್ದಾರೆ. ಈ ರಾಜ್ಯದಲ್ಲಿ ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳು ಎಷ್ಟು? ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಜಯಂತಿಗಳು ಬೇಡ. ಮುಸಲ್ಮಾನರಿಗೆ ಜಯಂತಿ ಮೇಲೆ ನಂಬಿಕೆಗಳಿಲ್ಲ. ಜಯಂತಿ ಅನ್ನುವಂಥದ್ದು ಮುಸಲ್ಮಾನ್ ಧರ್ಮದ ಮತದಲ್ಲಿ ಇಲ್ಲ. ಆದರೆ ಅವರ ತುಷ್ಟೀಕರಣದ ನೀತಿಗೋಸ್ಕರ ಟಿಪ್ಪು ಜಯಂತಿಯನ್ನು ಮಾಡುವುದರ ಮುಖಾಂತರ ಹಿಂದೂ ಮುಸಲ್ಮಾನರೊಳಗೆ ಅಂತರವನ್ನು ತಂದಿರುವಂತಹ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ. ಮತ್ತೇನ್ ಮಾಡಿದ್ರಿ ನೀವು? ಬಹುಮನಿ ಸುಲ್ತಾನ್ ಜಯಂತಿಯ ಆಚರಣೆಯ ಮುಖಾಂತರ ಮತ್ತಷ್ಟು ಕೆರಳಿಸುವ ಪ್ರಯತ್ನವನ್ನು ಮಾಡಿದ್ರಿ. ನಿನ್ನೇನು ಮಾಡಿದ್ರಿ? ದತ್ತಪೀಠವನ್ನ ಇಸ್ಲಾಮೀಕರಣ ಮಾಡತಕ್ಕಂಥ ಷಡ್ಯಂತರಕ್ಕೂ ಮುಖ್ಯಮಂತ್ರಿ ಕೈ ಹಾಕಿದ್ದಾರೆ. ಹಾಗಾಗಿ ಹಿಂದೂ ಸಮಾಜದ ನಾಶಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ರಾಷ್ಟ್ರದ ಸುಲ್ತಾನ್ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ. ಹಾಗಾಗಿ ಹೇಳಿದೆ ಅವರು ಭಯೋತ್ಪಾದಕ ಅಂತ. ಸಿದ್ದರಾಮಯ್ಯ 24 ಜನರ ದಾರುಣ ಹತ್ಯೆ ಆದಾಗ ಕಣ್ಣೀರು ಬಾರದೆ ಇರತಕ್ಕಂಥ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ ಗಣಪತಿ ಅಂತ DSP ಸತ್ತಾಗ ಕಣ್ಣೀರು ಬಾರದೆ ಇರತಕ್ಕಂಥ ಮುಖ್ಯಮಂತ್ರಿ. ಬಂಡೆ ಅಂತ DSP ಮೇಲೆ ಕೊಲೆ ಆದಾಗ ಮನೆಗೆ ಹೋಗದೆ ಇರತಕ್ಕಂಥ ಮುಖ್ಯಮಂತ್ರಿ. DK ರವಿ ಅಂತ ಅಧಿಕಾರಿ ಸತ್ತಾಗ ಕಣ್ಣೀರು ಬಾರದೆ ಇರತಕ್ಕಂಥ ಮುಖ್ಯಮಂತ್ರಿ. 3700 ಜನ ರೈತರು ಆತ್ಮಹತ್ಯೆ ಮಾಡಿದಾಗ ದುಃಖ ಬಾರದೆ ಇರತಕ್ಕಂಥ ಮುಖ್ಯಮಂತ್ರಿ. ಭಯೋತ್ಪಾದಕ ಅಲ್ಲದೆ ಏನು? ಭಯೋತ್ಪಾದಕರಲ್ಲದೆ ಇವರು ಜವಾಬ್ದಾರಿಯುತವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಹೌದು ಅಂತ ಆದರೆ ಈ ರಾಜ್ಯದಲ್ಲಿ ತನ್ನ ಆಡಳಿತದ ಸಂದರ್ಭದಲ್ಲಿ ಇದೆಲ್ಲವನ್ನ ನಿಯಂತ್ರಣ ಮಾಡಬೇಕಿತ್ತು. ಇದು ಯಾವುದನ್ನು ನಿಯಂತ್ರಣೆ ಮಾಡದೆ ಮತದ ಬೇಟೆಗೋಸ್ಕರ, ಮತದ ಓಟಿನ ಆಸೆಗೋಸ್ಕರ ಇವರು ರಾಜಕಾರಣವನ್ನು ಮಾಡಿದ್ರು. ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಮಾಡಿದ್ರು. ಹಿಂದೂಗಳನ್ನು ನಾಶ ಮಾಡಿದ್ರು. ಮುಸಲ್ಮಾನರನ್ನು ಅನ್ಯಾಯ ಮಾಡಿದ್ರು. ಮುಸಲ್ಮಾನರಿಗೂ ದ್ರೋಹ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯನವರು. ಬಹಳಷ್ಟು ಇಲ್ಲಿಯ ಉಸ್ತುವಾರಿ ಸಚಿವರು ಮಾತಾಡ್ತಾರೆ. ಮೊನ್ನೆ ಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ರಾಮಾಯಣದ ಉಲ್ಲೇಖ ಮಾಡಿದರು. ತಾನು ರಾಮನ ಹೆಸರನ್ನು ತಂದೆ ಇಟ್ಟಿದ್ದಾರೆ ಅಂತ ಹೇಳಿದ್ರು. ತಪ್ಪಿಲ್ಲ. ತಂದೆಯವರು ಭಾರಿ ಒಳ್ಳೇದು, ಮಗ ಒಳ್ಳೇದಾಗಲಿ ಅಂತ ಇಟ್ಟಿದ್ದಾರೆ. ಆದರೆ ಇವರು ಏನು ಹೇಳಿದರು? ಇವರು ಹೇಳಿದರು, ನಾನು ಅಲ್ಲಾಹುನ ದಯದಿಂದ ಗೆದ್ದಿದ್ದೇನೆ ಅಂತ ಹೇಳಿರ್ತಕ್ಕಂಥವ್ರಿಗೆ ನಾನು ಹೇಳ್ತೇನೆ, ನಿಮಗೆ ತಾಕತ್ತಿದ್ರೆ ಈ ಚುನಾವಣೆಯಲ್ಲಿ ಹೇಳಬೇಕು, ನನಗೆ ಹಿಂದೂಗಳ ಓಟು ಬೇಡ, ನನಗೆ ಕೇವಲ ಮುಸಲ್ಮಾನರ ಓಟು ಬೇಕು, ಅದರಲ್ಲಿ ಗೆಲ್ತೇನೆ ಅಂತ ತಾಕತ್ತಿದ್ರೆ ಹೇಳಿ. ನೀವು ತಾಕತ್ತಿದ್ರೆ ಹೇಳಿ, ಮತ್ತೆ ಚುನಾವಣೆಗೆ ಹೋಗಿ. ನೀವು ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆಡಳಿತವನ್ನು ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿ, ಸಾಮಾಜಿಕ ಜವಾಬ್ದಾರಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು, ನಿಮ್ಮ ಉಸ್ತುವಾರಿ ಸಚಿವತೆ ಸ್ಥಾನದ ಅಡಿಯಲ್ಲಿ ಇಲ್ಲಿ 4 ಜನರ ಕೊಲೆಯಾಗಿದೆ. ದೀಪಕ್ ರಾವ್, ಶರತ್ ಮಡಿವಾಳ, ಪ್ರಶಾಂತ್ ಪೂಜಾರಿ, ರಾಜು ಮೊಗವೀರ ಅನ್ನತಕ್ಕಂಥ ಉಳ್ಳಾಳದ ಕಾರ್ಯಕರ್ತ. ಕೇವಲ ಉಳ್ಳಾಳದಲ್ಲಿ 1 ವರ್ಷದಲ್ಲಿ 12 ಜನರಿಗೆ ಚೂರಿ ಇರಿತಗಳಾಗಿದ್ದಾವೆ. 12 ಜನರಿಗೆ ಚೂರಿ ಇರಿತ ಆದರೆ ಒಬ್ಬ ಬಂಧನ ಆಗಲಿಲ್ಲ. ಇಲ್ಲಿಯ ಪೊಲೀಸರನ್ನ ಹೇಗೆ ಕಟ್ಟಿ ಹಾಕಿದ್ದೀರಿ? ಹೇಗೆ ಕೈ ಕಟ್ಟಿ ಹಾಕಿದ್ರಿ ನೀವು? ಡ್ರಗ್ ಮಾಫಿಯಾಗಳಿದ್ದಾವೆ, ಸ್ಯಾಂಡ್ ಮಾಫಿಯಾ ಇದೆ ಅಂತ ಹೇಳಿದ್ರೆ ಡ್ರಗ್ ಮಾಫಿಯಾದವರನ್ನ ಬಂಧನ ಮಾಡೋದಿಲ್ಲ. ಯಾಕೆ? ಡ್ರಗ್ ಮಾಫಿಯಾದಿಂದ ಇಲ್ಲಿ ಕಾಂಗ್ರೆಸ್ನ ರಾಜಕಾರಣ ನಡೀತದೆ.
ಸ್ಯಾಂಡ್ ಮಾಫಿಯಾದಿಂದ ಇಲ್ಲಿಯ ಕಾಂಗ್ರೆಸ್ಸಿನ ಪುಡಾರಿಗಳು ಬದುಕ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರನ್ನ ಬಂಧನ ಮಾಡುವುದಿಲ್ಲ. ಗೋಹಂತಕರನ್ನ ಬಂಧನ ಮಾಡಿ ಅಂತ ಹೇಳಿದ್ರೆ ಗೋಹಂತಕರನ್ನ ಬಂಧನ ಮಾಡುವುದಿಲ್ಲ. ಬದಲಿಗೆ ಏನ್ ಮಾಡ್ತೀರಿ ನೀವು? ಗೋಹಂತಕರನ್ನ ತೋರಿಸುವಂತ ಟ್ಯಾಬ್ಲೋ, ಬಿಜೆಪಿಯ ಟ್ಯಾಬ್ಲೋವನ್ನ ಜೈಲಲ್ಲಿ ಇರ್ತಾರೆ. ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಗುಂಡ ಕಾಯ್ದೆ ಹಾಕಿ ಅವರನ್ನ ಜೈಲಿಗೆ ಹಾಕ್ತೀರಿ ನೀವು. ನಾನು ಹೇಳ್ತಾ ಇದ್ದೇನೆ, ನೀವು ಅಂಕಿಅಂಶ ಕೊಡಿ. ಎಷ್ಟು ಜನ ಗೋಹಂತಕರನ್ನ ಜೈಲಿಗೆ ಹಾಕಿದಿರಿ, ಎಷ್ಟು ಜನ ಸ್ಯಾಂಡ್ ಮಾಫಿಯಾದವರನ್ನ ಜೈಲಿಗೆ ಹಾಕಿದಿರಿ, ಎಷ್ಟು ಜನ ಡ್ರಗ್ ಮಾಫಿಯಾದವರನ್ನ ಜೈಲಿಗೆ ಹಾಕಿದಿರಿ, ಲೆಕ್ಕ ಕೊಡಿ. ಎಷ್ಟು ಜನರ ಮೇಲೆ ಗುಂಡ ಕಾಯ್ದೆ ಹಾಕಿದಿರಿ. ರಾಷ್ಟ್ರ ಮಾತೆಯ ಕಾರ್ಯ ಮಾಡತಕ್ಕಂಥ ಕಾರ್ಯಕರ್ತರನ್ನ ಜೈಲಿಗೆ ಹಾಕ್ತಾ ಇದ್ದೀರಲ್ಲ, ತಿಳ್ಕೊಳ್ಳಿ, ಇದು ನಿಮ್ಮ ಕೊನೆಯ ಅವತಾರ. ದಿನಗಳ ಲೆಕ್ಕ ಮಾಡಿ. ನಾ ಹೇಳ್ತಾ ಇದ್ದೇನೆ, ಇದು ಕಾಂಗ್ರೆಸ್ಸಿನ ಅಂತ್ಯ ಸಂಸ್ಕಾರಕ್ಕೆ ದಿನಗಳನ್ನು ನಿಶ್ಚಯ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ನಿಮ್ಮ ಅಂತ್ಯ ಸಂಸ್ಕಾರ ಇನ್ನು 3 ತಿಂಗಳಲ್ಲಿ ಆಗ್ಲಿಕ್ಕಿದೆ. ಕಾಂಗ್ರೆಸ್ಸಿನ ಅಂತ್ಯ ಸಂಸ್ಕಾರ ಆಗಲಿಕ್ಕಿದೆ. ಹಾಗಾಗಿ ನಮ್ಮ ಯಾತ್ರೆ ಕುಶಾಲನಗರದಿಂದ ಹೊರಟಿರುವಂತದ್ದು, ನಮ್ಮ ಯಾತ್ರೆ ಅಂಕೋಲದಿಂದ ಹೊರಟಿರುವಂತದ್ದು. ಬಲಿದಾನಿಗಳಾಗಿರ್ತಕ್ಕಂತಹ ಈ ವೀರ ನಮ್ಮ ರಾಷ್ಟ್ರ ಮಾತೆಯ ಕಾರ್ಯವನ್ನು ಮಾಡ್ತಾ ಇದ್ದಂತಹ ಪ್ರಶಾಂತ್ ಪೂಜಾರಿಯ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕೋಸ್ಕರ, ಶರತ್ ಮಡಿವಾಳನ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕೋಸ್ಕರ, ದೀಪಕ್ ರಾವ್ನ ಅಂತ್ಯಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕೋಸ್ಕರ ನಮ್ಮ ಯಾತ್ರೆ ಹೊರಟಿರುವಂಥದ್ದು. ಅವರ ಮನೆಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವುದಕ್ಕೋಸ್ಕರ, ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಆತ್ಮಸ್ಥೈರ್ಯವನ್ನು ತುಂಬಿಸುವುದಕ್ಕೋಸ್ಕರ ನಮ್ಮ ಯಾತ್ರೆ ಹೊರಟಿರುವಂಥದ್ದು. ಕಾಂಗ್ರೆಸ್ಸಿನ ದುರಹಂಕಾರ ನೀತಿಯ ವಿರುದ್ಧ ಹತ್ಯೆ ರಾಜಕಾರಣವನ್ನು ನಿಲ್ಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಯಾತ್ರೆ ಹೊರಟಿದೆ. ಹಾಗಾಗಿ ಈ ಯಾತ್ರೆಯ ಸ್ವರೂಪ ಇರತಕ್ಕಂಥದ್ದು, ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದೇ ಒಂದು ಹೆಣಗಳು ಬೀಳಬಾರದು, ಒಂದೇ ಒಂದು ಹೆಣಗಳು ಬೀಳಬಾರದು. ಹೇಗಿದೆ ಸ್ಥಿತಿ? ಬೆಳಗಾತ ಎದ್ದು ತಂದೆಗೋಸ್ಕರ ಸಹಕಾರ ನೀಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಂಗಡಿಯನ್ನು ತೆರೆದಿಡುವಂಥ, ಹೂವಿನ ಅಂಗಡಿಯನ್ನು ತೆರೆಯುವುದಕ್ಕೆ ಹೋಗಿರ್ತಕ್ಕಂಥ ಪ್ರಶಾಂತ್ ಪೂಜಾರಿ ಬೆಳಗಾತ ಸಾಯ್ತಾನೆ. ರಾತ್ರಿ ಹೊತ್ತು ತನ್ನ ತಂದೆಗೆ ಸಹಕಾರ ಕೊಡಬೇಕು, ತಂದೆಯ ಜೊತೆಯಲ್ಲಿರಬೇಕು, ತಂದೆಯ ಪ್ರಾಯದ ಕಾಲದಲ್ಲಿ ನಾನು ಅಂಗಡಿಯನ್ನು ನೋಡ್ಕೋಬೇಕು ಅನ್ನುವ ಕಾರಣಕ್ಕೋಸ್ಕರ ಅಂಗಡಿಯನ್ನು ಬಂದ್ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಶರತ್ ಮಡಿವಾಳನ ಹತ್ಯೆ ಆಗುತ್ತೆ. ತನ್ನ ತಾಯಿ ಒಬ್ಬಳೇ ಇದ್ದಾಳೆ, ತಂದೆಯನ್ನು ಕಳ್ಕೊಂಡಿದ್ದೇನೆ, ತಾಯಿಗೆ ಶಕ್ತಿಯನ್ನು ತುಂಬಬೇಕು, ತಾಯಿಯನ್ನು ನೋಡಬೇಕು. ಏಕೈಕ ತಮ್ಮ ಮೂಕ ಇದ್ದಾನೆ, ಆ ಮೂಕ ತಮ್ಮನ ಸಹಕಾರವನ್ನು ಬದುಕನ್ನು ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರ ದುಡಿತದ ಮಧ್ಯೆಯೂ ತಾಯಿಗೆ ಆಹಾರ ತರಲಿಕ್ಕೆ ಹೋಗಿರ್ತಕ್ಕಂಥ ದೀಪಕ್ ರಾವ್ ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ಸಾಯ್ತಾನೆ. ತನ್ನ ಬಡ ಕುಟುಂಬದ ತಂದೆ ತಾಯಿಗೆ ತನ್ನ ವಿದ್ಯಾಭ್ಯಾಸ ಮುಖಾಂತರವಾಗಿ ಬದುಕನ್ನು ಕೊಡಬೇಕು ಅಂತ ಹೇಳಿರ್ತಕ್ಕಂತಹ ಅಕ್ಷತ ರಾವ್ ಮುಳ್ಳೇರಿಯದಿಂದ ಸುಳ್ಯಕ್ಕೆ ಬಂದರೆ ನಡು ಬೀದಿಯಲ್ಲಿ ಹೆಣವಾಗಿ ಬೀಳ್ತಾಳೆ. ಒಬ್ಬ ದಕ್ಷ ಅಧಿಕಾರಿಯಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ DSP ಗಣಪತಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಒಬ್ಬ ಜಿಲ್ಲಾಧಿಕಾರಿಯಾಗಿ ಸರ್ವ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ರವಿ ಆತ್ಮಹತ್ಯೆಗೊಳಗಾಗ್ತಾರೆ. ತನ್ನ ದಷ್ಟವಾಗಿರ್ತಕ್ಕಂಥ ನೀತಿಯ ಮುಖಾಂತರವಾಗಿ ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥ ಬಂಡೆ ಪೊಲೀಸರ ಗುಂಡಿನ ಒಳಗೆ ಸತ್ತೋಗ್ತಾರೆ. ಈ ರಾಜ್ಯದಲ್ಲಿ ಯಾರಿಗೆ ಬದುಕಿದೆ? ವಿದ್ಯಾರ್ಥಿನಿಗೆ ಬದುಕಿಲ್ಲ, ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಗನಿಗೆ ಬದುಕಿಲ್ಲ, ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಬದುಕಿಲ್ಲ, SP ಗಳಿಗೆ ಬದುಕಿಲ್ಲ, DC ಗಳಿಗೆ ಬದುಕಿಲ್ಲ, IAS ಗೆ ಬದುಕಿಲ್ಲ, IPS ಗೆ ಬದುಕಿಲ್ಲ. ಹಾಗಾಗಿ ಹೇಳಿದೆ, ಇದು ಜಂಗಲ್ ರಾಜ್ಯ ಆಗಿದೆ, ಜಂಗಲ್ ರಾಜ್ಯ ಆಗಿದೆ. ಹಾಗಾಗಿ ಜಂಗಲ್ ರಾಜ್ಯವನ್ನು ಮುಕ್ತ ಮಾಡಬೇಕು. ಈ ರಾಜ್ಯದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ರಾಜಕಾರಣವನ್ನು ಕಾಣಬೇಕು. ಮತ್ತೊಂದು ಸಾರಿ ಕರ್ನಾಟಕ ಭಾರತದಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಹೋಗಬೇಕು. ಜಗತ್ತಿನ ಎತ್ತರಕ್ಕೆ ಕರ್ನಾಟಕದ ನಡೆ ನುಡಿಗಳು ಬೆಳಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಯಾತ್ರೆ. ಆ ಯಾತ್ರೆಗೆ ನೀವು ಬೆಂಗಾವಲಾಗಿ ನಿಂತಿದ್ದೀರಿ. ಸುಡು ಬಿಸಿಲಿನಲ್ಲಿ 1,000ಕ್ಕಿಂತ ಹೆಚ್ಚು ಜನ ನಡೆದಾಡಿದ್ದೀರಿ. ನಿಮ್ಮೆಲ್ಲ ನಡವಳಿಕೆಗಳು ಈ ರಾಜ್ಯದ ರಾಜಕಾರಣದ ಹಿತದ ದೃಷ್ಟಿಯಿಂದ, ಹಿಂದೂ ಸಮಾಜದ ಹಿತದ ದೃಷ್ಟಿಯಿಂದ, ಹಿಂದೂ ಸಮಾಜದ ಕಾರ್ಯಕ್ಕೋಸ್ಕರ ಅಂತ ಹೇಳ್ತಾ ನಿಮಗೆ ಅಭಿನಂದನೆ, ಶುಭವನ್ನು ಸಲ್ಲಿಸ್ತೇನೆ.